ಉಡುಪಿಯ ಕಟಪಾಡಿಯ ಬಿಲ್ಲವರ ಶಕ್ತಿ ಕೇಂದ್ರ ಶ್ರೀ ವಿಶ್ವನಾಥ ಕ್ಷೇತ್ರದಿಂದಲೇ ಇವತ್ತು ನಾರಾಯಣ ಗುರುಗಳ ಪಠ್ಯ ತೆರವು ಮಾಡಿದ್ದರ ವಿರುದ್ಧ ರಣಕಹಳೆ ಮೊಳಗಿತು. ಇದೇ ಮೊದಲ ಬಾರಿಗೆ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು ಒಂದೇ ಕಡೆ ಪ್ರತಿಭಟನೆ ಸೇರಿದ್ದು ವಿಶೇಷವಾಗಿತ್ತು. ಮಣಿಪಾಲದ ಬಳಿ ಇರುವಂತಹ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಭಾರೀ ಸಂಖ್ಯೆಯ ಬಿಲ್ಲವ ಬಾಂಧವರು ಪಕ್ಷ ಭೇದ ಮರೆತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಈ ವೇಳೆ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಜಿಲ್ಲೆಯ ಬಿಲ್ಲವ ಮುಖಂಡರು, ರಾಜಕೀಯ ಮುಖಂಡರು ಈ ತಪ್ಪನ್ನು ಸರಿಪಡಿಸದೇ ಇದ್ದರೆ ಮುಂದೆ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆಯನ್ನು ನೀಡಿದರು. ನಾರಾಯಣ ಗುರುಗಳು ಅಸ್ಪೃಶ್ಯ ಸಮಾಜಕ್ಕೆ ಬೆಳಕು ನೀಡಿದವರು. ಅವರ ಪಠ್ಯವನ್ನು 10ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಿಂದ ತೆಗೆದದ್ದು ಅಕ್ಷಮ್ಯ ಅಪರಾಧ. ಈ ತಪ್ಪನ್ನು ಸರ್ಕಾರ ಸರಿಪಡಿಸಬೇಕು ಎಂದರು. ಇದನ್ನು ನಾವುಗಳು ಯಾವ ಕಾರಣಕ್ಕೂ ಸಹಿಸುವುದಿಲ್ಲ ಎಂಬ ಎಚ್ಚರಿಕೆಯ ಸಂದೇಶವನ್ನು ಪ್ರತಿಭಟನೆಯ ಮೂಲಕ ರವಾನಿಸಲಾಯಿತು. ಈ ಸಂದರ್ಭ ವಿಶ್ವನಾಥ ಕ್ಷೇತ್ರದ ಅಧ್ಯಕ್ಷರಾದ ಬಿಎನ್ ಶಂಕರ ಪೂಜಾರಿ, ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊರಕೆ, ಪದ್ಮರಾಜ್ ಮಂಗಳೂರು, ಕಟ್ಪಾಡಿ ಶಂಕರ ಪೂಜಾರಿ, ರಮೇಶ್ ಕಾಂಚನ್, ವಿಶ್ವನಾಥ ಕ್ಷೇತ್ರದ ಪದಾಧಿಕಾರಿಗಳು, ಬಿಲ್ಲವ ಮುಖಂಡರು ಉಪಸ್ಥಿತರಿದ್ದರು. ಹಿಂದುಳಿದವರ ಮಾತ್ರ ಮುಂದುವರಿದಲ್ಲ, ನಾರಾಯಣ ಗುರುವಿನ ತತ್ವ ಏನು? ಸಂಘಟನೆಯಿಂದ ಬಲಯುತವಾಗಿರಿ, ವಿದ್ಯೆಯಿಂದ ಸ್ವತಂತ್ರವಾಗಿರಿ. ಇವತ್ತು ಎಲ್ಲ ಸಮಾಜ ಸಂಘಟಿತರಾಗದಿದ್ರೆ ಅದು ನಾರಾಯಣ ಗುರುಗಳ ಸಂದೇಶದಿಂದ. ಇವತ್ತು ಸಮಾಜ ವಿಜ್ಞಾನ ಪುಸ್ತಕದಲ್ಲಿದ್ದಂಥ ಪಠ್ಯವನ್ನು ತೆಗೆದು, ನಾರಾಯಣ ಗುರುಗಳ ವಿಚಾರವನ್ನು ತೆಗೆದು ಐಚ್ಛಿಕವಾಗಿರುವಂತಹ ಕನ್ನಡ ಪಠ್ಯ ಪುಸ್ತಕಕ್ಕೆ ಅದನ್ನು ಸೇರಿಸಿದ್ದಾರೆ. ಅದು ನಿಜವಾಗಿಯೂ ಖಂಡನೀಯ. ಯಾವ ಒಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಬಗ್ಗೆ 10ನೇ ತರಗತಿಯ ಸಮಾಜ ವಿಜ್ಞಾನದ ಪಠ್ಯ ಪುಸ್ತಕದಲ್ಲಿ ಇವತ್ತಿನ ತನಕ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಬಗ್ಗೆ ಪಾಠ ಇತ್ತು. ಈ ಸರಿಯ ಪಠ್ಯ ಪುಸ್ತಕ ಅವರಿಗೆ ಕೊಟ್ಟಿದ್ದ ಅಧಿಕಾರ ಪರಿಷ್ಕರಣೆಗೆ ಕೊಟ್ಟಿರಲಿಲ್ಲ, ಪರಿಶೀಲನೆಗೆ ಮಾತ್ರ ಕೊಟ್ಟಿರುವಂಥದ್ದು. ಇವತ್ತು ಅದನ್ನು ತೆಗೆಯುವಂಥ ಕೆಲಸಗಳು ಆಗಿದೆ ನಮ್ಮ ಕಡೆಯಿಂದ. ಪರಿಶೀಲನೆಗೆ ಕೊಟ್ಟ ಜಾಗದಲ್ಲಿ ಅದನ್ನು ದುರುಪಯೋಗ ಪಡಿಸಿಕೊಂಡು ಪಠ್ಯ ಪುಸ್ತಕ ಪರಿಷ್ಕರಣೆಯ ನೆಪದಲ್ಲಿ 10ನೇ ತರಗತಿಯ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆ ಸಮಾಜ ವಿಜ್ಞಾನ ಪಠ್ಯ ತೆಗೆದುಹಾಕುವಂಥ ಪ್ರಾರಂಭ ಹಂತದಲ್ಲಿ ತೆಗೆದುಹಾಕುವ ಕೆಲಸ ಆಗಿತ್ತು. ಪ್ರಾರಂಭ ಮಾಡಿದ್ರ ವಿರುದ್ಧ ಹೋರಾಟ ಪ್ರಾರಂಭ ಮಾಡಿರುವುದೇ ಬ್ರಹ್ಮಶ್ರೀ ನಾರಾಯಣ ಗುರು ಸಮಾಜ. ಇವತ್ತು ಇಡೀ ಸಮಸ್ತ ಸಮಾಜಕ್ಕೆ ಒಂದು ಅವಹೇಳನ ಮಾಡುವಂತ ಕೆಲಸ ಕಾರ್ಯಕ್ಕೆ ಇವತ್ತು ಸರ್ಕಾರ ತೊಡಗಿದೆ. ಇದನ್ನ ಮಕ್ಕಳ ಮಾನಸಿಕವಾದಂತ ಇದರಲ್ಲಿ ವಿಷಬೀಜವನ್ನು ಬಿತ್ತುವಂತ ಕೆಲಸ ಕಾರ್ಯವನ್ನು ಮಾಡಬೇಕು ಅನ್ನುವಂಥ ರೀತಿಯ ಪ್ರಕ್ರಿಯೆಗೆ ಇವತ್ತು ಚಾಲನೆ ಕೊಟ್ಟಿದೆ. ದ್ವೇಷದ ಮನೋಭಾವವನ್ನು ಹಮ್ಮಿಕೊಳ್ಳಿಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ. ಮಕ್ಕಳ ಮಾನಸಿಕ ವಿಚಾರಗಳಲ್ಲಿ ಯಾವುದೇ ರೀತಿಯ ಗೊಂದಲ ನಿರ್ಮಾಣ ಆಗದೆ ಹಿಂದೆ ಇದ್ದಂಥ ಪಠ್ಯ ಪುಸ್ತಕ ಏನಿದೆ ಅದನ್ನೇ ಮುಂದುವರಿಸುವಂತ ರೀತಿಯಲ್ಲಿ ಯಾವ ಸಮಾಜಕ್ಕೂ ಅವಹೇಳನ ಆದಂತ ರೀತಿಯಲ್ಲಿ ಸರ್ಕಾರ ತೀರ್ಮಾನ ತಗೊಳ್ಬೇಕು. ಇದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪಠ್ಯ, ಅವರ ಬಗ್ಗೆ ಇದ್ದಂಥ ಸಮಾಜ ವಿಜ್ಞಾನದಲ್ಲಿ ಇದ್ದಂಥ ಪಠ್ಯವನ್ನು ತೆಗೆದಿರುವಂಥದ್ದು. ಅದರ ಒಟ್ಟಿಗೆ ಕೇವಲ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಸಂಬಂಧಪಟ್ಟದ್ದು ಮಾತ್ರವಲ್ಲ, ನಮ್ಮ ರಾಷ್ಟ್ರ ಕಂಡಂಥ ಶ್ರೇಷ್ಠ ಕವಿ ಕುವೆಂಪು ಅವರ ಬಗ್ಗೆ ಇದ್ದಂಥ ಅಧ್ಯಯನ, ಹಾಗೆ ಬಸವಣ್ಣನವರ ಬಗ್ಗೆ, ಇನ್ನು ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಇದ್ದಂತಹ ಕೆಲವು ಪಠ್ಯಗಳಲ್ಲಿ ತಿದ್ದುಪಡಿ ಮಾಡಿರುವಂಥದ್ದು. ಈ ಸಮಾಜದಲ್ಲಿ ಏನು ಒಂದು ಶಾಂತಿ ನೆಲೆಸಬೇಕಾದ್ರೆ ಇವತ್ತಿನ ದಿನಗಳಲ್ಲಿ ಏನು ಅಗತ್ಯ ಇದೆ ಅದಕ್ಕೆ ಕುಂದು ತರುವಂಥದ್ದು. ಈ ಸಮಾಜ ಒಂದು ಕಡೆ ವಾಲಿರುವಂತಹ ತತ್ವ ಸಿದ್ಧಾಂತಗಳನ್ನೇ ಮುಂದಿಟ್ಟುಕೊಂಡು ಈ ಪಠ್ಯವನ್ನು ಪರಿಷ್ಕರಣೆ ಮಾಡಿರುವಂಥದ್ದು ಅತ್ಯಂತ ಖಂಡನೀಯ. ಇದಕ್ಕೆ ಈಗಾಗಲೇ ನಿಮಗೆ ತಿಳಿದಿರ್ಬೋದು, ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೀತಾ ಇದೆ. ಈ ಪಠ್ಯ ಪುಸ್ತಕವನ್ನು ಏನು ಪರಿಷ್ಕರಣೆ ಮಾಡಿದ್ದಾರೆ ಇದೀಗಾಗಲೇ ಪ್ರಿಂಟ್ ಆಗಿ ಮಕ್ಕಳಿಗೆ ಸಿಕ್ಕಿದೆ. ಆದರೆ ಸರ್ಕಾರ ಮತ್ತೆ ಹೇಳುತ್ತೆ ಕೆಲವೊಂದು 82 ವಿಚಾರಗಳನ್ನು ನಾವು ತಿದ್ದುಪಡಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಆದರೆ ನೀವು ತಿದ್ದುಪಡಿ ಮಾಡಿದ ಪುಸ್ತಕ ಪ್ರಿಂಟ್ ಆಗಿ ಕಳಿಸಿದ್ದನ್ನು ಮತ್ತೆ ನೀವು ಪ್ರಿಂಟ್ ಮಾಡಿ ಕೊಡ್ತೀರಾ ಸ್ವಾಮಿ? ಇಲ್ಲ, ನೀವು ಕೇವಲ ಒಂದು ಸುತ್ತೋಲೆಯನ್ನು ಕಳಿಸಿ ಈ ಥರ ನಾವು ತಿದ್ದುಪಡಿ ಮಾಡಿದ್ದೇವೆ ಅಂತ ಹೇಳಿ ಶಾಲೆಗೆ ಕಳಿಸ್ತೀರಿ. ಇದನ್ನು ಯಾರು ಕೂಡ ನೋಡ್ಲಿಕ್ಕೆ ಹೋಗೋದಿಲ್ಲ. ಆದ್ದರಿಂದ ನಾವು ನಿಮ್ಮಲ್ಲಿ ಇವತ್ತು ಆಗ್ರಹಿಸ್ತಿದ್ದೇವೆ, ನೀವು ಪರಿಷ್ಕೃತ ಮಾಡಿರುವಂತಹ ಎಲ್ಲ ಪಠ್ಯ ಪುಸ್ತಕಗಳನ್ನು ಈ ಕೂಡಲೇ ರದ್ದುಗೊಳಿಸಿ. ವಿಶೇಷವಾಗಿ ಸರ್ಕಾರ ಇವತ್ತು ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಸರ್ಕಾರ 100ಕ್ಕೆ 100 ಇದರ ಕೈ ಅನುಭವವನ್ನು ಪಡೀಲಿಕ್ಕಿದೆ ಅಂತ ಹೇಳುತ್ತಾ
ಪ್ರಾಯಶಃ ಇವತ್ತು ಸಾಂಕೇತಿಕವಾಗಿ ಇವತ್ತು ಏನು ಪ್ರತಿಭಟನೆ ಮಾಡಿದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ ಮುಂದಿನ ದಿನದಲ್ಲಿ ಈ ಪುಸ್ತಕವನ್ನು ಪರಿಷ್ಕರಣೆ ಮಾಡಿ ಸರಿಪಡಿಸದಿದ್ದಲ್ಲಿ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಕೂಡ ಉಗ್ರವಾದ ಪ್ರತಿಭಟನೆಯನ್ನು ಎಲ್ಲ ಸಮಾಜದ ಮುಖಂಡರು ಮತ್ತು ಹಿಂದುಳಿದ ವರ್ಗದ ಎಲ್ಲ ಮುಖಂಡರು ಸೇರಿ ಮಾಡಲಿಕ್ಕಿದ್ದಾರೆ ಅಂತ ಹೇಳಿ ಬಯಸ್ತೇನೆ.